ಶಿರ್ವ ಮಾರ್ಗವಾಗಿ ಬೆಳ್ಮಣ್ ಸಂಪರ್ಕಿಸುವ ಜಂತ್ರ ಪರಿಸರದಲ್ಲಿ ಸುಮಾರು ತಿಂಗಳುಗಳಿಂದ ರಸ್ತೆ ಕಾಮಗಾರಿ ಅರ್ಧಕ್ಕೆ ನಿಂತಿದ್ದು, ರಸ್ತೆಗೆ ಹಾಕಲಾಗಿದ್ದ ಕಲ್ಲು ಮತ್ತು ಧೂಳಿನಿಂದಾಗಿ ಸಣ್ಣ ವಾಹನ ಮತ್ತು ದೊಡ್ಡ ವಾಹನ ಸವಾರರಿಗೆ ತೊಂದರೆ ಉಂಟಾಗುತ್ತಿದೆ. ಗುತ್ತಿಗೆದಾರ ನಾಪತ್ತೆಯಾಗಿದ್ದು ಹಲವಾರು ತಿಂಗಳುಗಳಿಂದ ರಸ್ತೆ ಸಮಸ್ಯೆ ಉಂಟಾಗಿದ್ದರೂ ಗುತ್ತಿಗೆದಾರ ಈ ಕಡೆ ಮುಖ ಮಾಡಿಲ್ಲ. ದಿನನಿತ್ಯ ಸಾವಿರಾರು ವಾಹನಗಳು ಈ ಭಾಗದಲ್ಲಿ ಓಡಾಟ ಮಾಡ್ತಾ ಇವೆ. ಧೂಳಿನಿಂದಾಗಿ ಸಣ್ಣ ವಾಹನ ಸವಾರರಿಗೆ ತುಂಬ ಕಷ್ಟ ಆಗಿದೆ. ಪ್ರತಿದಿನ ಅಪಘಾತಗಳು ಉಂಟಾಗುತ್ತಿದ್ದು, ಜನಪ್ರತಿನಿಧಿಗಳು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಪ್ರತಿದಿನ ಈ ರಸ್ತೆಯಲ್ಲಿ ಓಡಾಟ ಮಾಡಿದರೂ ಕಣ್ಣಿಗೆ ಬೀಳುತ್ತಿಲ್ಲ ಈ ಸಮಸ್ಯೆ. ಕಾರ್ಕಳ ಕ್ಷೇತ್ರದ ಶಾಸಕರು ಮತ್ತು ಸಚಿವರು ಇನ್ನಾದರೂ ಗುತ್ತಿಗೆದಾರರ ಮೇಲೆ ಒತ್ತಡ ತಂದು ರಸ್ತೆ ಸರಿ ಮಾಡುತ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ.